ನಿಷ್ಕಳಂಕ ಪ್ರಬುದ್ಧ ರಾಜಕಾರಣಿಯವರು, ನನ್ನ ಗುರುಗಳು ಕೂಡ ಅವರು. ಈ ಬಾರಿಯ ಲೋಕಸಭಾ ಚುನಾವಣೆದು ಈಗಾಗಲೇ ಡೇಟ್ ಫಿಕ್ಸ್ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದ ಒಂದು ಸ್ಪರ್ಧಿಯಾಗಿ ನಾನು ಆಕಾಂಕ್ಷಿಯಾಗಿದ್ದೇನೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರನ್ನು ಯಾವಾಗಲೂ ಬಂದು ಅವರ ಮಾರ್ಗದರ್ಶನ ಪಡೆದುಕೊಳ್ತಾ ಇರ್ತೇನೆ. ಬಹುಶಃ ನಾನು ಈ ರಾಜಕೀಯ ರಂಗಕ್ಕೆ ಬರಬೇಕು ಅಂತ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ, ನನಗೆ ಪ್ರೇರೇಪಣೆ ಅಂದರೆ ಯಾರು ಅಂತ ಕೇಳಿದರೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು. ಜನಾರ್ದನ್ ಪೂಜಾರಿ ಅವರು ರಾಜಕೀಯ ಮಾಡಬೇಕು ಅಂತ ಹೇಳಿ ರಾಜಕೀಯಕ್ಕೆ ಬಂದವರಲ್ಲ ಅನ್ನೋದು ನನ್ನ ಅನಿಸಿಕೆ. ಅದನ್ನು ನಾನು ಕಂಡುಕೊಂಡಿದ್ದೇನೆ ಅವರಿಂದ. ನಾನು ಕೂಡ ರಾಜಕೀಯಕ್ಕೆ ಬಂದದ್ದು ರಾಜಕೀಯ ಮಾಡಬೇಕು ಅಂತಲ್ಲ, ಬಡವರ ಸೇವೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಒಂದು ಸಾಧನ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನಾವು ವೈಯಕ್ತಿಕವಾಗಿ ನಾವು ಎಷ್ಟು ಮಾಡಿದರೂ ಇದು ನಮಗೆ ಕೂಡ ಅಷ್ಟು ಕೈಗೂಡೋದಿಲ್ಲ. ಆದರೆ ರಾಜಕೀಯ ಶಕ್ತಿ ಸಿಕ್ಕಿದರೆ ಬಡವರ ಸೇವೆ ಒಳ್ಳೆಯ ರೀತಿಯಿಂದ ಮಾಡ್ಬೋದು ಅನ್ನುವಂಥ ಒಂದು ಭಾವನೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರಿಂದ ನಾನು ಕಂಡುಕೊಂಡಿದ್ದೇನೆ. ಯಾಕೆಂತ ಹೇಳಿದರೆ ಅವರು MP ಆಗಿ ಹಾಗೆ ಕೇಂದ್ರ ಸರ್ಕಾರದ ಸಚಿವರಾಗಿದ್ದಾಗ ಅವರು ಮಾಡಿಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತಿಗೂ ದೇಶಾದ್ಯಂತ ಜನಗಳು ನೆನೆತಾರೆ. ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ದನ್ನು ಕೂಡ ನಾವು ಕಂಡುಕೊಂಡಿದ್ದೇವೆ. ಯಾವ ರೀತಿ ಬಡವರ ಬಗ್ಗೆ ಅವರಿಗೆ ಕಾಳಜಿ ಇತ್ತು, ಬಡವರ ಒಂದು ತೊಂದರೆಗಳಿಗೆ ಯಾವ ರೀತಿಯಿಂದ ಅವರು ಸ್ಪಂದಿಸ್ತಿದ್ರು. ಈ ಹೊತ್ತಿನಲ್ಲೂ ಕೂಡ ಒಬ್ಬ ಬಡವರು ಅಂತ ಬಂದ ತಕ್ಷಣ ಅವರ ಮೇಲೆ ಅವರು ತೋರಿಸುವಂಥ ಪ್ರೀತಿ ಕಾಳಜಿಯನ್ನು ಕಂಡಾಗ ಖಂಡಿತವಾಗಲೂ ಇದನ್ನು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ದೇಶ ಬಹಳ ಶ್ರೀಮಂತ ರಾಷ್ಟ್ರ ಬೇಗ ಆಗುತ್ತೆ ಅನ್ನುವಂತಹ ಭಾವನೆ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಇವತ್ತು ಕೂಡ ಅಷ್ಟೇ ನಾವೀಗ ಬಂದಿದ್ದೇವೆ. ಅವರಲ್ಲಿ ಒಂದು ಆಶೀರ್ವಾದ ಪಡೆದುಕೊಳ್ಬೇಕು ಅಂತ ನಾವು ಬಂದಾಗ ಅವರು ಸುಮಾರು 1 ಗಂಟೆಗಳ ಕಾಲ ಇಲ್ಲಿ ಬಂದ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರಲ್ಲೂ ಕೂಡ ಮಾತನಾಡುವಾಗ ಅವರು ಹೇಳಿದ ಮಾತು ಒಂದೇ ಏನಲ್ಲ, ಬಡವರ ಸೇವೆ ಮಾಡಿ ನೀವೆಲ್ಲ ಮಾಡಬೇಕು, ದೇವರು ನಿಮಗೆ ಶಕ್ತಿ ಕೊಡ್ತಾರೆ, ಬಡವರ ಸೇವೆ ಮಾಡಿ ಅಂತ ಹೇಳುವಂಥ ಅವ್ರ ಮಾತನ್ನು ಖಂಡಿತವಾಗಲೂ ಅದೇ ಉದ್ದೇಶವನ್ನು ಇಟ್ಕೊಂಡು ನಾವು ಬಂದವರು. ಅವರ ಒಂದು ಏನು ಆಕಾಂಕ್ಷೆಗಳಿದ್ದಾರೆ, ಬಹುಶಃ ಅವರು ಒಂದು ಕೇಂದ್ರ ಮಂತ್ರಿಗಳಾಗಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅದನ್ನು ಅವರ ಇನ್ನೂ ಕೆಲವು ಕನಸುಗಳಿತ್ತು, ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಈ ಹೊತ್ತಿನಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆ ಜಾತಿ ಈ ಜಾತಿ ಪೂರ್ವೂ ಯಾರು ಬ್ಯಾರಿ ಒಂದು ದಾದಾಜಿ ಮತ್ತೊಂದು ಅದೇ ಪೂರ್ವ ಕ್ಯಾಂಡಿಡೇಟ್ ಪಂಪಿದೆ ಬಂದ ಒಂದು ಆವಾರ್ಡ್ ಉಂಟು ಅದೆಲ್ಲ ಒಂದು ಬರೋನಾಗುತ್ತೆ ಮುಂಚಿನ ಪೂರ ಜನ ಇದ್ದಾರೆ ರೈಟು लोकनाथे कई बिड़ी इतने निकला गई थी ಖಂಡಿತ ವಿನ್ ಆಗ್ಬೇಕು ಇದು ಬೇಲ ಮನ್ಪು ಇದು ಬೇಲ ಮನ್ಪೋದಲ್ಲ ಮನ್ಪೋ ಎಲ್ಲ ಬಂದು ಬಿಡಿಪೋ Thank you.